ಈ ಮೂಲಸೌಕರ್ಯಗಳನ್ನ ಕೊಡುವಾಗ ಮಂಗಳೂರು ಮಹಾನಗರ ಪಾಲಿಕೆ ಜವಾಬ್ದಾರಿಯುತವಾಗಿ ಯೋಜನೆಗಳನ್ನ ರೂಪಿಸಬೇಕಾಗ್ತದೆ. ಈಗ ನಮ್ಮ ಸುರತ್ಕಲ್ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯೇ ಇಲ್ಲ. ಮಳೆ ನೀರು ಸರಿಯಾಗಿ ರಾಜಕಾಲುವೆಗೆ ಸೇರ್ಲಿಕ್ಕೆ ಬೇಕಾದಂತ ಸಂಪರ್ಕ ತೊಡುಗಳೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ನಿಮ್ಮ ಪಶ್ಚಿಮ ಮತ್ತು ಪೂರ್ವ ಭಾಗದಲ್ಲಿ ನೀರು ಸರಿಯಾಗಿ ಒಂದು ಹರಿವಿಗೆ ಕಾರಣವಾಗಿರುವಂತಹ ಕೊಳವೆಗಳನ್ನ ಅಳವಡಿಸಲಿಲ್ಲ. ಈಗ ಏನಾಗಿದೆ, ಹೊಸಬೆಟ್ಟು ಪ್ರದೇಶ, ರಾಘವೇಂದ್ರ ಮಠದ ರಸ್ತೆ, ಬೃಂದಾವನ ರಸ್ತೆ, ಇಲ್ಲೆಲ್ಲ ಪ್ರತಿ ವರ್ಷ ನೀರು ನಿಲ್ಲುವಂಥದ್ದು, ನಾವು ವರದಿ ಮಾಡುವಂಥದ್ದು, ಅಧಿಕಾರಿಗಳು ಬಂದು ವೀಕ್ಷಿಸಿ ಹೋಗುವಂಥದ್ದು, ಇದೇನು ಒಂದು ರೀತಿಯ ರುಟೈನ್ ಕೆಲಸ ಆಗ್ಬಿಟ್ಟಿದೆ. ಅಲ್ಲಿ ಪರಿಹಾರ ಹಾಗಾಗಿ ಕಂಡುಕೊಳ್ಳುವಂತದ್ದಿಲ್ಲ ಅಲ್ಲ ಸರ್, ಬರ್ತಾ ಇಲ್ಲ. ಹಾಗಾಗಿ ಪರಿಹಾರ ಇದೆ, ಅದಕ್ಕೆ ಏನಂತಂದ್ರೆ ಬೃಹತ್ ಯೋಜನೆಗಳನ್ನ ರೂಪಿಸಬೇಕಾಗ್ತದೆ, ಅದಕ್ಕೆ ಅನುದಾನವನ್ನ ರೂಪಿಸಬೇಕಾಗ್ತದೆ. ಈಗ ಅವ್ರು ಹೇಳಿದಾಗೆ ಜಪ್ಪಿನಮೊಗರಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಅನುದಾನವನ್ನ ಕೊಟ್ರೆ ನೀರನ್ನ ಹರಿದು ಹೋಗ್ಲಿಕ್ಕೆ ಗ್ರಾಮಸ್ಥರಲ್ಲಿ ಅದಕ್ಕೆ ಪರಿಹಾರ ಇದೆ. ಅದನ್ನ ಅಧಿಕಾರಿಗಳು ಸರಿಯಾಗಿ ತಿಳಿದುಕೊಂಡು ಮಾಡಿದಲ್ಲಿ ಅದಕ್ಕೆ ಪರಿಹಾರ ಸಿಗ್ತದೆ. ನಮ್ಮ ಸುರತ್ಕಲ್ ವ್ಯಾಪ್ತಿಯಲ್ಲಿ ಸಹ ಹಾಗೆ ನಿಮ್ಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ನೀವು ಸರಿಯಾದ ತೋಡನ್ನ ಮಾಡಿ ರಾಜಕಾಲುವೆಗೆ ಸಂಪರ್ಕವನ್ನ ಕೊಟ್ರೆ ಅಲ್ಲಿ ನೆರೆ ಅನ್ನುವಂಥದ್ದೇ ಇರುವುದಿಲ್ಲ. ಅರೆಬರೆಯಾದಂತಹ ತೋಡನ್ನ ಮಾಡಿ ಇಟ್ಟಿದ್ದಾರೆ. ಒಂದು ನಿಮಿಷ, ಒಂದು ಕರೆ ಇದೆ ಸರ್. ನಮಸ್ಕಾರ, ಎಲ್ಲಿಂದ ಸರ್, ಯಾರು ಮಾತಾಡೋದು? ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳದಿಂದ. ಎಸ್ ಸರ್, ಕೇಳಿ ಸರ್, ಪ್ರಶ್ನೆ ಕೇಳಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯುದ್ಧಕಾಲೇ ಸತ್ರಾಭ್ಯಾಸ ಅಂತಾರಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಹಾಗೆ ನೋಡಿ. ಇವಾಗ ಜೂನ್ ಅಂದ್ರೆ ಮಳೆ ತಿಂಗಳು, ಮೇಯಲ್ಲಿ ಬರುವ ವ್ಯವಸ್ಥೆ ಇರ್ತದೆ. ಜೂನ್ ಜುಲೈ ಅಂದ್ರೆ ಅದು ಮಳೆಯ ಅಬ್ಬರದ ದಿನ. ಅವಾಗ ನಾವು ಆಡಳಿತ ನಡೆಸುವವರಿದ್ದಾರಲ್ಲ, ಅದರಲ್ಲಿರುವಂತಹ ಕೆಲವು ವ್ಯವಸ್ಥೆಗಳು ಲೋಪಗಳು, ಅದರಿಂದಾಗಿ ಹೀಗೆ ಆಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಆಕ್ರಮಣ ಮಾಡಿರೋದು ನೋಡಿ. ಯಾವುದೇ ರಸ್ತೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಯಾವ್ದಾದ್ರು ಸೂಕ್ಷ್ಮವಾಗಿ ಇದೆಯಾ? ನಮ್ಮ ಇಲ್ಲಿ ಬಂಟ್ವಾಳ ಬೀಚ್ ರೋಡ್ಗೆ ಬನ್ನಿ, ನಿಮ್ಮ ಸುರತ್ಕಲ್ ಮಂಗಳೂರು ರೋಡ್ ಅಲ್ಲಿ ನೋಡಿ, ಎಲ್ಲೂ ಬೇಕಾದ್ರೂ ನೋಡಿ ಮಣ್ಣು ಹಾಕಿರ್ತಾರೆ ರೋಡ್ ಸೈಡ್ ಅಲ್ಲಿ. ಆ ಮಣ್ಣು ಕೊಚ್ಚೆ ಆಗಿರ್ತದೆ, ಮತ್ತೆ ಎಲ್ಲ ಅಲ್ಲೆಲ್ಲ ಅಗಿತಾ ಇರ್ತಾರಲ್ಲ, ಆ ಮಣ್ಣು ಹಾಗೆ ಬಿಡ್ತಾರೆ. ಇವಾಗ ನೋಡಿ ಅದು ಪೂರ್ತಿ ಕೆಸರ್ಮಯ ಇರ್ತದೆ, ಒಂದೇ ಇರುತ್ತೆ. ಆದ್ರೂ ಏನ್ ಗೊತ್ತಾ, ಒಬ್ಬನೇ ಒಬ್ಬ ಈ ಬಗ್ಗೆ ಮಾತಾಡುದಿಲ್ಲ, ಒಬ್ಬನೇ ಒಬ್ಬ ಮಾತಾಡುದಿಲ್ಲ. ಜವಾಬ್ದಾರಿ ನನಗೆ ಇಲ್ಲ ಅಂತಾರೆ ಎಲ್ಲ ಜಾರಿಕೊಳ್ಳುವವರೇ ಇರ್ತಾರೆ. ನೋಡಿ, MP ಗಳಿದ್ದಾರೆ, MLA ಗಳಿದ್ದಾರೆ, ಗ್ರಾಮ ಪಂಚಾಯತಿ, ಪುರಸಭೆ, ಎಲ್ಲ ಜನ ಇದ್ದಾರೆ. ಬಟ್ ಲೋಕೋಪಯೋಗಿ ಇಲಾಖೆ ಇದೆ, ಇಂಜಿನಿಯರ್ಗಳಿದ್ದಾರೆ. ಇವರು ಎಂತಕ್ಕಿರುದು? ಇವರ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಹೋಗ್ಲಿ. ಯಾಕೆ ಅವ್ರಿಗೆ ಸಂಬಳ ಕೊಡುದು ಧರ್ಮಕ್ಕೆ, ನಮ್ಮ ಟ್ಯಾಕ್ಸ್ ದುಡ್ಡಿಂದ? ಹೌದಲ್ವಾ? ನೋಡಿ, ಗೊತ್ತಿದೆ ಅಲ್ಲ, ಒಬ್ಬ 2ನೇ ಕ್ಲಾಸ್ ಮಕ್ಕಳಿಗೆ ಕೇಳಿದ್ರು ಗೊತ್ತಿದೆ. ನೋಡಿ, ಚರಂಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಅದೆಲ್ಲ ಇರ್ತವೆ, ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಿರುತ್ತೆ ಮನುಷ್ಯನಿಗೆ, ಪ್ರತಿಯೊಬ್ಬನಿಗೂ, ಅನ್ನ ತಿನ್ನುವವನಿಗೆ. ಇದು ಏನಿಲ್ಲ, ಇದು ಅವ್ರಿಗೆ ಇದು ಮಾಡಿದ್ರು, ಬಿಲ್ ಮಾಡಿದ್ರು, ಅದು ಫೇಕ್ ಬಿಲ್ ಮಾಡಿದ್ರು, ಏನೇನೋ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಎಷ್ಟು ಏನೇನೋ ಆಗ್ತದೆ ಅಂತ ಹೇಳಿ, ಅಲ್ವಾ? ಕಣ್ಣಿಗೆ ಕಾಣುವಂತ ಸಮಸ್ಯೆಗಳನ್ನು ಇವ್ರಿಗೆ ರಿಪೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವರು ಅಲ್ಲಿ ಅಧಿಕಾರದಲ್ಲಿ ಇದ್ದೇನು ಪ್ರಯೋಜನ? ಅಥವಾ ಅಲ್ಲಿ ನಮ್ಗೆ ಜನಪ್ರತಿನಿಧಿಗಳು ಯಾಕೆ ಬೇಕು? ಅಲ್ಲ, ಈ ಅಧಿಕಾರಿಗಳು ಯಾಕೆ ಬೇಕು? ಅವರನ್ನ ಸುಮ್ಮನೆ ಎತ್ತಂಗಡಿ ಮಾಡಿ ಎಲ್ಲಾದ್ರೂ ಇದೇನು ಗೊತ್ತಾ, ಬಿಳಿ ಆನೆಯನ್ನು ಸಾಕಿದಾಗೆ ಆಗ್ತದೆ. ನಮ್ಮ ಜನರ ದುಡ್ಡು, ತೆರಿಗೆ ದುಡ್ಡನ್ನು ಹೀಗೆ ಪೋಲ್ ಮಾಡುದುಂಟಲ್ಲ, ಇದು ಬಿಳಿ ಆನೆಯನ್ನು ಸಾಕಿದಾಗೆ. ಏನು ಇದು ವೇಸ್ಟ್, ಇದು ಇಂಟರ್ನ್ಯಾಷನಲ್ ವೇಸ್ಟ್. ಇಂಥವ್ರು ಯಾಕೆ ಬೇಕು? ಸರ್, ಸರಿ 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 ಸರ್, ಅದಕ್ಕೆ ನಾವು ನೋಡಿ, ಈಗ ನಮ್ಮ ವಿಶ್ಲೇಷಕರಿದ್ದಾರೆ ಸರ್. ಈಗ ಅವರು ಹೇಳುವ ಪ್ರಕಾರ ಏನು ಅಂತ ಹೇಳಿದರೆ, ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸುಮ್ಮನೆ ಕೆಲಸ ಅನ್ನುವಂಥದ್ದು ಆಗುವುದಿಲ್ಲ, ಆದರೆ ಬಿಲ್ ಅನ್ನುವಂಥದ್ದು ಆಗ್ತಾ ಇರ್ತದೆ ಅನ್ನುವಂಥದ್ದು. ಅದರ ಬಗ್ಗೆ ನಾವು ಯಾವ ರೀತಿ ಅವರಿಗೆ ಸಮಜಾಯಿಷಿ ಕೊಡ್ಬೋದು ಸರ್? ಯಾಕೆ ಅಂತ ಹೇಳಿದರೆ, ಈಗ ಸಮಸ್ಯೆ ಇಲ್ಲದೇ ಇದ್ದಾಗ ಸಮಸ್ಯೆಯನ್ನು ಮಾಡಿ ಮತ್ತೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು, ಇರುವ ಕಡೆ ಎಲ್ಲ ಗುಂಡಿ ತೋಡಿ ಮಾಡುವಂಥ ಸಮಸ್ಯೆಗಳು, ಜನರ ಏನವರ ಮೂಲಭೂತ ಸೌಕರ್ಯ ಅಂತ ನಾವು ಏನು ಹೇಳ್ತೇವೆ, ರೋಡ್ ಇರ್ಬೋದು, ಹೋಗುವಾಗ ಅಡ್ಡಾಡುವಂಥ ಪರಿಸ್ಥಿತಿಗೆಲ್ಲ ಒಂದಿಷ್ಟು ಅಲ್ಲಲ್ಲಿ ಗುಂಡಿ ತೆಗೆದು ಮತ್ತೆ ಗುಂಡು ಮುಚ್ಚದೇ ಇರುವಂಥದ್ದು, ಮಣ್ಣೆಲ್ಲ ಬೇರೆ ಕಡೆ ಆಗುವಂಥದ್ದು, ಜನರ ಸಂಚಾರಕ್ಕೆ ಉಪದ್ರ ಆಗುವಂಥದ್ದು, ಒಂದು ಕೆಲಸ ಮಾಡಿದ ನಂತರ ಸರಿಯಾಗಿ ಮಾಡದೇ ಇರುವಂಥದ್ದು, ಇದೆಲ್ಲ ಎಷ್ಟರ ಮಟ್ಟಿಗೆ ಎನ್ನುವಂಥದ್ದು ಸರ್? ಶಿವಪ್ರಸಾದ್, ಈಗಾಗಲೇ ಏನು ಜಲಸಿರಿಯ ಒಂದು ಕಾಮಗಾರಿ ಬಹಳಷ್ಟು ನೂರಾರು ಕೋಟಿ ರೂಪಾಯಿಗಳ ಯೋಜನೆ, ಇದು ಆರಂಭವಾಗಿ ಬಹಳಷ್ಟು ವರ್ಷಗಳಾಗಿದೆ. ಅವರಿಗೆ ನಿಗದಿತ ಗುರಿಯನ್ನ 2024ಕ್ಕೆ ಕೊಡ್ಲಾಯ್ತು, 25ಕ್ಕೆ ಕೊಡ್ಲಾಯ್ತು, 26ಕ್ಕೆ ಕೊಡ್ಲಾಯ್ತು, ಯಾವುದೇ ಈಶ್ವರಿಗೆ ಪೂರ್ಣ ಆಗ್ಲಿಲ್ಲ. ಅವರ ಕಾಮಗಾರಿಗಳು ಇದ್ದಲ್ಲೆಲ್ಲ ಏನು ಮಾಡ್ತಾ ಹೋಗಿದ್ದಾರೆ, ಅವುಗಳ ಟೆಸ್ಟಿಂಗ್ ಬಾಕಿ ಇದೆ. ಹಾಗಾಗಿ ಅವರಿಗೇನು ಕಂಪ್ಲೀಟ್ ಆಗಿ ಅದನ್ನ ಮುಚ್ಚುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ.
ಹಾಗಾಗಿ ಅವರು ತೆಗೆದಂತ ಮಣ್ಣೆ ಇರ್ಬೋದು, ಅದೆಲ್ಲ ಇದ್ದ ತೋಡಿಗೆ ಬೀಳುವಂತದ್ದು, ಮತ್ತೆ ಅವರು ಅಗ್ದಾಕಿದಂತ ಕಾಂಕ್ರೀಟಿನ ಭಾಗ ಇರ್ಬೋದು, ಅದೆಲ್ಲ ಏನು ಎದ್ದು ಹೋಗಿ ಸುಸಜ್ಜಿತವಾದಂತಹ ರಸ್ತೆಗಳು ಇವತ್ತು, ಕಾಂಕ್ರೀಟ್ ರಸ್ತೆಗಳು ಕೂಡ ಇವತ್ತು ಹೊಂಡಮಯ ಆಗಿದೆ. ಮತ್ತೆ ಈ ತೋಡಿನ ಬದಿಯಲ್ಲಿ ಹಾಕಿದಂತಹ ಮಣ್ಣುಗಳೆಲ್ಲ ಇವತ್ತು ಏನು ಮಣ್ಣೆಲ್ಲ ತೋಡು ಪಾಲಾಗಿ ಇವತ್ತು ಹೂಳು ತುಂಬುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭ ಇದು ಕೇವಲ ಒಂದು ವಾರ್ಡಿನ ಇದಲ್ಲ, ನಮ್ಮ ಮಂಗಳೂರಿನ ಎಲ್ಲಾ ವಾರ್ಡ್ನಲ್ಲಿ ಸಮಸ್ಯೆ ಇದೆ, ನಮ್ಮ ಸುರತ್ಕಲ್ ವಿಭಾಗೀಯ ವ್ಯಾಪ್ತಿಯಲ್ಲೂ ಇದೆ. ಬಹಳಷ್ಟು ಜನ ಇದಕ್ಕೆ ಕೇಳಿಯಾಗಿದೆ. ಇವತ್ತಿಗೂ ಕೂಡ ನಮ್ಮ ಹೊಸಬೆಟ್ಟು ವಾರ್ಡ್ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಒಂದು ಈ ಜೈಲು ಮತ್ತು ಜಲಸಿರಿಗಾಗಿ ಏನೋ ಒಂದು ಆಗದಂತಹ ಒಂದು ಹೊಂಡವನ್ನ ಇವತ್ತಿನವರೆಗೆ ಮುಚ್ಚಲಿಲ್ಲ. ಅಲ್ಲಿ ನೀರು ತುಂಬಿದ್ರೆ ಪಾದಾಚಾರಿಗಳು ಅದರೊಳಗೆ ಬೀಳುವಂತಹ ಅಪಾಯ ಕೂಡ ಇದೆ. ಮತ್ತೆ ಎಲ್ಲ ಸಣ್ಣ ಸಣ್ಣ ವಿಚಾರಗಳು. ಹೌದು. ಮತ್ತೆ ಇದ್ರ ಬಗ್ಗೆ ಏನಾದರೂ ಸರ್ ಕಂಟ್ರೋಲ್ ರೂಮಿಗೆ ಕರೆ ಮಾಡಿದ್ರೆ ಸ್ಥಳಕ್ಕೆ ಬಂದಿಲ್ಲ ಅಂತ ಜನ ಹೇಳ್ತಾರೆ. ಅಂದ್ರೆ ಫೀಲ್ಡ್ ಏನು ಸಿಬ್ಬಂದಿಯ ಕೊರತೆ ಏನಾದ್ರೂ ಇದೆಯಾ ಸರ್? ಶಿವಪ್ರಸಾದ್, ಯಾವುದೇ ಇಲ್ಲ. ಈಗಿನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲಿಂದ ಸಹ ಸಿಬ್ಬಂದಿಗಳ ಕೊರತೆ ಇದೆ. ಇರುವ ಸಿಬ್ಬಂದಿಯನ್ನೇ ಬಳಸಿಕೊಂಡವರು ಸಹಾಯವಾಣಿ ಇರಬಹುದು ಅಥವಾ ಅಧಿಕಾರಿಗಳನ್ನ ಆಯಾಯ ವಾರ್ಡ್ಗಳಿಗೆ ಹಂಚಿಕೆ ಮಾಡುವಂಥದ್ದು. ಇವತ್ತು ತುರ್ತು ಸಂದರ್ಭಗಳು ಬಂದಾಗ ಅವರು ಕರೆಯನ್ನ ಆಯಾಯ ವ್ಯಾಪ್ತಿಯ ಅಧಿಕಾರಿಗಳಿಗೆ ಕೊಡಬೇಕಾಗ್ತದೆ. ಆದ್ರೆ ಅದು ಮುಟ್ಟಿಸಿದ ನಂತರ ಸ್ಥಳಕ್ಕೆ ತುರ್ತಾಗಿ ಭೇಟಿ ನೀಡಿ ಅಧಿಕಾರಿಗಳನ್ನ ಪರಿಹರಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಈಗ ಹಲವಾರು ಕಡೆಗಳಲ್ಲಿ ಸಾರ್ವಜನಿಕರೇ ಮಾಹಿತಿಯನ್ನು ಕೊಡ್ತಾರೆ, ನಮ್ಮ ಮನೆಯ ಪಕ್ಕ ಜಲಸಿರಿಗಾಗಿ ಹೊಂಡವನ್ನು ತೊಡಲಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಇವತ್ತು ಗೈಲು ಮತ್ತು ನಮ್ಮ ಜಲಸಿರಿ ಅಂತ ಕಾಮಗಾರಿಗಳಿಗೆ ಆಗದಂತಹ ಪ್ರದೇಶಗಳು ಇವತ್ತು ಕೂಡ ಅಂತ ಒಂದು ಸಂದರ್ಭದಲ್ಲಿ ಇದ್ದಾವೆ. ಈ ಸಣ್ಣ ಸಣ್ಣ ವಿಚಾರಗಳಿಗೆ ನಮ್ಮ ಏನು ಪಾದಾಚಾರಿಗಳು ಇರ್ಬೋದು, ದ್ವಿಚಕ್ರ ವಾಹನ ಸವಾರರು ಇರ್ಬೋದು, ಯಾವಾಗಲೂ ಅಪಾಯಕ್ಕೆ ತುತ್ತಾಗ್ತಾರೆ. ಇಂಥ ಸಂದರ್ಭದಲ್ಲಿ ಇಂಥ ಸಣ್ಣ ವಿಚಾರಗಳನ್ನ ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದಾಗ ತುರ್ತಾಗಿ ಅದಕ್ಕೆ ಸ್ಪಂದನೆ ನೀಡಿ ಅದನ್ನ ಮುಚ್ಚುವಂಥದ್ದೋ ಇಲ್ಲವೋ ಬೇರೆ ರೀತಿಯಲ್ಲಿ ಅದನ್ನ ಸರಿಪಡಿಸಬೇಕಾಗ್ತದೆ. ಇವತ್ತು ನಮ್ಮ ಹೆದ್ದಾರಿ ಇರಬಹುದು, ಒಳ ರಸ್ತೆ ಇರಬಹುದು, ಬಹಳಷ್ಟು ಗೈಲು ಮತ್ತು ಜಲಸಿರಿಗೆ ಅಗ್ದಾಕಿದ್ದಾರೆ. ಇವತ್ತು ಒಂದು ವೇಳೆ ಒಂದು ವಾಹನ ಇನ್ನೊಂದು ವಾಹನಕ್ಕೆ ಏನಾದ್ರೂ ದಾರಿ ಕೊಡುವ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಆ ಒಂದು ಹಾಕಿದ ಮಣ್ಣಲ್ಲಿ ವಾಹನಗಳು ಊತು ಹೋಗುವಂತ ಸಮಸ್ಯೆ ಇದೆ. ಅದನ್ನ ಮತ್ತೆ ಎತ್ತಲಿಕ್ಕೆ ಅವರು JCB ಈ ತರ ಏನೋ ಖರ್ಚು ವೆಚ್ಚಗಳನ್ನ ಮಾಡುವಂತ ಸಂದರ್ಭ ಎದುರಾಗ್ತದೆ. ಇಂತ ಹಲವಾರು ಸಮಸ್ಯೆಗಳು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದೆ. ಇವತ್ತು ನೆರೆ ಸಮಸ್ಯೆ ಬಂದಾಗ ನಮ್ಮ ಕೊಟ್ಟರಜಾವಗಿಂದ ಹಿಡಿದು ಪಾಂಡೇಶ್ವರ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ನಾವು ಈಗಾಗಲೇ ಹೇಳಿದಾಗೆ ಬಹಳಷ್ಟು ಕಡೆಗಳಲ್ಲಿ ರಾಜಕಾಲುವೆ, ನಾನು ಹೇಳಿದಾಗೆ ರಾಜಕಾಲುವೆಗಳ ಸಮೀಪಕ್ಕೆ ಕೂಡ ಬಫರ್ ಝೋನ್ ಇಲ್ಲದೆ JCBಗಳು ಹೋಗದಂತ ಪರಿಸ್ಥಿತಿ ಇದೆ. ಹಾಗಾಗಿ ಆ JCBಯ ಚಾಲಕ ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲಿ ಮಾತ್ರ ಅವರು ಈ ರಾಜಕಾಲುವೆಯನ್ನ ಕ್ಲೀನ್ ಮಾಡಿಕೊಂಡು ಹೋಗಿದ್ದಾರೆ. ಇನ್ನುಳಿದ ಕಡೆಗಳಲ್ಲಿ ಹಾಗೆ ಹೂಳು ತುಂಬಿದ್ದು ಅದು ಕೃತಕ ನೆರೆಗೆ ಕಾರಣ ಆಗ್ತದೆ. ಅದು ಈ ತಗ್ಗು ಪ್ರದೇಶಗಳಿಗೆ ನೇರವಾಗಿ ಮಳೆ ಬಂದಾಗ ಹರಿದು ಇಲ್ಲಿ ನೆರೆ ಸೃಷ್ಟಿ ಆಗುವಂತ ಸಮಸ್ಯೆ ಇದೆ. ನಮ್ಮ ಸುರತ್ಕಲ್ ಭಾಗದಲ್ಲಿ ನಾವು ಹೇಳುದಾದ್ರೆ ತಡಂಬೈಲ್ ಪ್ರದೇಶದಲ್ಲಿ ಇವತ್ತು ಬಹಳಷ್ಟು ತಗ್ಗು ಪ್ರದೇಶಗಳಿದೆ. ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ನೀರು ಎಷ್ಟು ರಭಸವಾಗಿ ಹೋಗ್ತದೆ. ಒಂದು ಕಿರು ಕಾಲುವೆಯಲ್ಲಿ ನೀರು ಹೋದ್ರೆ ಒಬ್ರು ಕೊಚ್ಚಿಕೊಂಡು ಹೋಗುವಂತ ರಭಸದಲ್ಲಿ ಒಂದು ವೇಳೆ ಮಳೆ ಬಂದ್ರೆ 24 ಗಂಟೆ ಅಂತ ಒಂದು ರಭಸದಲ್ಲಿ ಇರ್ತದೆ. ಆಗ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಯವರ ಪರಿಸ್ಥಿತಿ ಹೇಗಿರಬೇಡ. ಈ ಎಲ್ಲ ಕಾರಣಗಳಿಗಾಗಿ ಒಂದು ವ್ಯವಸ್ಥಿತ ಯೋಜನೆ ನಮ್ಮ ವ್ಯಾಪ್ತಿಯಲ್ಲಿ ಆಗ್ಬೇಕಾಗಿದೆ. ಅದು JP ನಗರ ಇರಬಹುದು, ಎಲ್ಲಾ 60 ವಾರ್ಡ್ಗಳಲ್ಲಿ ಈ ಬಗ್ಗೆ ಒಂದು ಕೂಲಂಕುಷವಾದ ಯೋಜನೆಯನ್ನೊಂದನ್ನ ತಯಾರಿಸಬೇಕಾದಂತ ಅಗತ್ಯ ಇವತ್ತಿದೆ. ಒಂದು ನಮ್ಮ ರಾಜಕಾಲುವೆ ಸರಿಗೆ ಇದರ ಬಗ್ಗೆ ಜನಸಾಮಾನ್ಯರು ನೇರವಾಗಿ ಆಡಳಿತದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಸರ್, ಈಗ ನೀವು ಒಂದು 2013ರಿಂದ ಏನೋ ಒಂದು ಹೋರಾಟ ಮಾಡ್ತಾ ಇದ್ದೀರಿ. ನೀವು ಒಬ್ಬರೇ ಹೋರಾಟ ಮಾಡ್ತಾ ಇರುವಂಥದ್ದು ಅಥವಾ ಇದಕ್ಕೆ ನಿಮ್ಮೊಂದಿಗೆ ಯಾರಾದರೂ ಬೆಂಬಲ ಊರಿನವರೇನೋ ಅಂತ ಬರುವಂಥದ್ದು ಇದೆಯಲ್ಲ? ನಿಮ್ದು ಒಬ್ಬನಿಗೆ ಅಲ್ಲಿ ಸಮಸ್ಯೆ. ನನ್ನ ಬಿಲ್ಡಿಂಗ್ ನಂತರ ಅಲ್ಲಿ ರಾಜಕಾಲುವೆಗೆ ಟಚ್ ಆಗುವ ಮೋರಿತ್ತು, ಅಂಡರ್ ಪಾಸ್ ಉಂಟು, ರೈಟ್, ಅದನ್ನು ಬಂದ್ ಮಾಡಿದ್ದು ಮೇನ್ ಸಮಸ್ಯೆ ಆಗೋದು ನನಗೆ. ಮತ್ತೆ 2-3 ಮನೆ ಅವರುಂಟು, ಅವರಷ್ಟಕ್ಕಿದ್ದಾರೆ, ಅವರಿಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಈಗ ಸರ್ ಲಕ್ಷ್ಮೀನಾರಾಯಣ್ ಸರ್, ಈಗ ಬೇರೆ ಕಡೆ ಎಲ್ಲ ಸಮಸ್ಯೆ ಇದೆ ಅಂತ ಆದಾಗ ಈ ಜನಸಾಮಾನ್ಯರು ಕೂಡ ನೇರವಾಗಿ ಆಡಳಿತದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ವಾ? ಅಂತ ಅವಕಾಶ ಏನಾದರೂ ಇದೆಯಾ? ಆ ಸಮಸ್ಯೆಗೆ ಪರಿಹಾರವನ್ನ ಜನಸಾಮಾನ್ಯರು ಏನಾದರೂ ಕೂಡ್ಕೊಂಡು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಏನಾದರೂ ಅವಕಾಶ? ಶಿವಪ್ರಸಾದ್, ಒಂದು ಆಡಳಿತ ಬಂದಾಗ ನಾವೊಂದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದಾಗ ನಾವು ಸಹಜವಾಗಿಯೇ ತೆರಿಗೆಯನ್ನ ಕಟ್ತೇವೆ. ತೆರಿಗೆಯನ್ನ ಕಟ್ಟಿದಂತಹ ಸಂದರ್ಭದಲ್ಲಿ ವಾರ್ಷಿಕವಾಗಿ ಅಲ್ಲಿ ಮೂಲಸೌಕರ್ಯಗಳನ್ನ ಕೊಡುವಂತದ್ದು ಸರ್ಕಾರದ ಕರ್ತವ್ಯ. ಇವತ್ತು ಪದ್ಮನಾಭರು ಹೇಳಿದಾಗೆ ನಿನ್ನೆ ಅವರಿಗೆ ಮಳೆ ಬಂದಂತ ಸಂದರ್ಭದಲ್ಲಿ ಅವರೇ ತುರ್ತಾಗಿ
ಅವರು ಏನು ಮಳೆ ನೀರು ಹೆಚ್ಚಿನ ಹಾನಿಯಾಗದಂತೆ ಅವರೇ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅಂತ ಸಣ್ಣ ಪುಟ್ಟ ವಿಚಾರಗಳನ್ನ ಅಧಿಕಾರಿಗಳ ತನಕ ಹೋಗದೆ ಸಾರ್ವಜನಿಕರೇ ಸರಿ ಮಾಡಿಕೊಳ್ತಾರೆ. ಆದ್ರೆ ಸಾರ್ವಜನಿಕರ ಕೈ ಮೀರಿ ಹೋದ ಸಂದರ್ಭ, ಅಂತ ಸಂದರ್ಭಗಳಲ್ಲಿ ಅಧಿಕಾರಿಗಳು, ಅವರ ಯಂತ್ರಗಳು ಮತ್ತು ಅವರ ಅನುದಾನಗಳು ಈ ಒಂದು ಕೃತಕ ನೆರೆಯನ್ನ ನಿವಾರಿಸಲಿಕ್ಕೆ ಬೇಕಾಗ್ತದೆ. ಈ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಾಗ ಅಂತ ಎಲ್ಲಾ ಯೋಜನೆಗಳಿಗೆ ಅಧಿಕಾರಿಗಳು ಸ್ಪಂದನೆಯನ್ನ ಕೊಡಬೇಕಾಗ್ತದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ನಾನು ಈಗಾಗಲೇ ಹೇಳಿದಾಗೆ ರಾಜಕಾಲುವೆಯನ್ನ ತುರ್ತಿತೆಯಲ್ಲಿ ಇಡದೆ ಹೋದ್ರೆ ಈ ಒಂದು ಕೃತಕ ನೆರೆ ಅನ್ನುವಂಥದ್ದು ಸಣ್ಣ ತೋಡುಗಳ ಮೂಲಕ ನೀರು ಹರಿದು ತಗ್ಗು ಪ್ರದೇಶಗಳನ್ನ ಮುಳುಗಡೆ ಮಾಡ್ತದೆ. ಬಹಳಷ್ಟು ಕೃಷಿ ಜಮೀನುಗಳು ಇವತ್ತು ಮಣ್ಣು ಹಾಕಿ ಎತ್ತರ ಮಾಡಿದ ಪರಿಣಾಮ ಈ ಹಿಂದೆ ಅವರು ಹೇಳಿದಾಗೆ 10-15 ವರ್ಷಗಳ ಹಿಂದೆ ಕಟ್ಟಿದಂತ ಮನೆಗಳು ಬಹಳಷ್ಟು ತಗ್ಗು ಪ್ರದೇಶದಲ್ಲಿದೆ. ಈಗೀಗ ಈ ಒಂದು ನೆರೆಯನ್ನ ತಪ್ಪಿಸ್ಲಿಕ್ಕೋಸ್ಕರ ಅಕ್ಕಪಕ್ಕದ ಜಮೀನುಗಳು ಬಹಳಷ್ಟು ಮಣ್ಣುಗಳನ್ನ ಹಾಕಿ ಎತ್ತರ ಮಾಡಿದ ಸಂದರ್ಭದಲ್ಲಿ ಈ ಹಿಂದೆ ಕಟ್ಟಿದಂತವರ ಪರಿಸ್ಥಿತಿ ಏನಾಗಬೇಕು? ಸರ್, ಅದರ ಜೊತೆಗೆ ನೋಡಿ, ಇವುಗಳಿಗೂ ಕೂಡ ಯೋಜನೆಗಳು ಅಗತ್ಯ ಇದೆ ಶಿವಪ್ರಸಾದ್. ಸರ್, ಈಗ ನೋಡಿ, ಉದಾಹರಣೆಗೆ ಈಗ ಇವರೊಬ್ಬರೇ ಪಾಪ ಇಷ್ಟು ಸಮಯದಿಂದ ಅವರಿಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಾಗರಿಕ ಹೋರಾಟ ಸಮಿತಿ ಎನ್ನುವಂಥದ್ದು ಒಂದು 10-15 ಜನ ಸೇರಿ ನೆರೆ ಪರಿಹಾರ ಎನ್ನುವಂಥ ಹೋರಾಟದ ಒಂದು ಸಮಿತಿ ಮಾಡಿ, ಹಾಗೆ ಮಾಡಿದರೆ ಏನಾದರೂ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸುವಂಥ ಅವಕಾಶಗಳು ಇವೆಯಾ? ಅಧಿಕಾರಿಗಳು ಖಂಡಿತ ತುರ್ತಾಗಿ ಅಧಿಕಾರಿಗಳು ಕೆಲವೊಂದು ಸಣ್ಣ ವಿಚಾರಗಳಲ್ಲಿ ಖಂಡಿತ ಸ್ಪಂದಿಸ್ತಾರೆ. ಆದ್ರೆ ಈ ವಿಶೇಷವಾದಂತಹ ದೊಡ್ಡ ಸಮಸ್ಯೆಗಳು ಎದುರಾದಾಗ ಒಂದು ವಾರ್ಡಿನ ಇಂಜಿನಿಯರ್ ಆಗ್ಲಿ ಅಥವಾ ಬೇರೆ ಅಧಿಕಾರಿಗಳಾಗಲಿ ಏನ್ ಮಾಡುವಂತ ಸ್ಥಿತಿಯಲ್ಲಿ ಅವರು ಏನ್ ಮಾಡ್ತಾರೆ, ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ಅಂತ ವರದಿಯನ್ನ ಸಾರ್ವಜನಿಕರು ಮತ್ತೆ ಅಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳ ವರದಿಯನ್ನ ಒಂದು ಏನು ತಯಾರಿಸಿ ಅದನ್ನ ಮೇಲಾಧಿಕಾರಿಗಳಿಗೆ ಕೊಡ್ಬೇಕಾಗ್ತದೆ. ಅದಕ್ಕೆ ಒಂದು ಪರಿಹಾರ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಗಳ ಅಗತ್ಯ ಇರ್ತದೆ. ಆಗ ಏನಾಗ್ತದೆ, ಅದು ಸರ್ಕಾರ ಮಟ್ಟದಲ್ಲಿ ಹೋಗಬೇಕಾದಂತ ಅನಿವಾರ್ಯತೆ ಇರ್ತದೆ. ಇದು ಹೋದಾಗ ಈ ಬಾರಿಯ ಮಳೆಗಾಲಕ್ಕೆ ಹೋದಂತಹ ವರದಿ ಮುಂದಿನ ಮಳೆಗಾಲಕ್ಕೂ ಬಾರದೇ ಇದ್ದಾಗ ಅಂತ ಸಮಸ್ಯೆಗಳು ಮತ್ತೆ ಪುನರಾವರ್ತನೆ ಆಗ್ತದೆ. ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಒಂದು ಇಚ್ಛಾಶಕ್ತಿ ಅಗತ್ಯ ಇದೆ. ಎರಡನೇದಾಗಿ ಬೃಹತ್ ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಅನುದಾನದ ಕೊರತೆ ಕೂಡ ಇರ್ತದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ಬಹಳಷ್ಟು ವರ್ಷಗಳ ಸಮಸ್ಯೆ ಇವತ್ತು ಕೊಟ್ಟರಜೋಗಿ ಪ್ರದೇಶದಲ್ಲಿ ಕರಾವಳಿ ಕಾಲೇಜು ಮುಂಭಾಗ ಇರಬಹುದು ಅಥವಾ ಮಹೇಶ್ ಪದವಿ ಪೂರ್ವ ಕಾಲೇಜು ಮುಂಭಾಗ ಈ ಹಿಂದೆ ರಾಜಕಾಲುವೆ ಇತ್ತು, ಅದಕ್ಕೆ ತಡೆಗೋಡೆ ಇರಲಿಲ್ಲ, ಕುಸಿದು ಬಿತ್ತು. ಅದನ್ನ ಮತ್ತೆ ಅಲ್ಲಿಯ ನಿಕಟಪೂರ್ವ ಕಾರ್ಪೊರೇಟ್ ಆಗಿರುವಂತ ಏನು ಕಿರಣ್ ಕುಮಾರ್ ಇದ್ದಾರೆ, ಅವರೊಂದು ಸತತವಾಗಿ ಶಾಸಕ ಭರತ್ ಅವರ ಒಂದು ಸಹಕಾರದೊಂದಿಗೆ ಅದನ್ನ ಇವತ್ತು ಸುಸ್ಥಿತಿಯಲ್ಲಿಡುವಂತೆ ಕೆಲಸ ಮಾಡಿದ್ದಾರೆ. ಅಂತ ವಿಚಾರಗಳಲ್ಲಿ ವಿಶೇಷ ಅನುದಾನದ ಮೂಲಕ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಇನ್ನು ಬಾಕಿ ಉಳಿದಿರುವಂತಹ ಪ್ರದೇಶದಲ್ಲಿ ಇಂಥ ಯೋಜನೆಗಳು ಅನಿವಾರ್ಯವಾಗಿದೆ, ಅದಕ್ಕೆ ಅನುದಾನಗಳು ಕೂಡ ಅನಿವಾರ್ಯವಾಗಿದೆ. ಹಾಗಾಗಿ ಈ ದೊಡ್ಡ ಮಟ್ಟದ ಅನುದಾನಗಳು ಬೇಕಾದಾಗ ಸರ್ಕಾರ ಮಟ್ಟದಲ್ಲಿ ಹೋಗಿ ಅದನ್ನ ಬಿಡುಗಡೆ ಮಾಡುವಂತ ಒಂದು ಅವಕಾಶಗಳು ಇರ್ತದೆ. ಸರ್, ನಾವೇನ್ ಹೇಳೋದಂದ್ರೆ ಮಾತು ಮುಂದುವರಿಯೋಣ. ಒಂದು ಕರೆ ಇದೆ, ಸ್ವೀಕರಿಸ್ತೀವಿ. ಸರ್ ನಮಸ್ತೆ, ಯಾರು ಸರ್? ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಳು ಪಾತೆರೊಡೆ ಕನ್ನಡ ಒಳತೆರೊಡೆ ಇರೆಗೆ ಹೋಗು ಈಸಿ ಆಗೋಣ ಮೇಡಮ್. ಐಟ್ ಪಾತೆರೊಡೆ ಎಂಕ ತುಳು 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 ನೆಪಾತೆಲೆ ಮೇಡಮ್. ಪುದರೆಂಚ ತುಳು ಪಾತೆರೆ ದಾದಿ ಗೊತ್ತನೆ ಎಂಕ ಆ ರೀತಿ ಪಂಡಿನೇಟು ನೂದುಲ ಸತ್ಯ ಎಂಕುಲು ವಾಮಂಜೂರುದ ಉಪ್ಪುನು ದಾದಿ ಗೊತ್ತನೆ ಎಂಕಲ್ನ ಒಂಜಿ ರಾಜಕಾಲುವೆಂದ ಪಂಡೇರತೆ ಅಂಚೆನೆ ಎಂಕಲ ವಾಮಂಜೂರದಲ್ಲಿ ಒಂಜಿ ರಾಜಕಾಲುವೆ ಉಂಡು. ಐತ ನೀರು ನಮ್ಮ ಪಲ್ಗುಣಿ ನದಿಕ್ ಗುರುಕುರಾಗ ಪೋಪುನ ದುಂಬು ಎಂಚಿನ ಗೊತ್ತನೆ ಆ ತೋಡುಡು ಮೀಯೊಂದು ಪುಂಟಾರ್ದೊಂದು ಪಂಡ ಅಪ್ಪಗ ನೀರಿಜ್ಜಿ ಅಂದಿನ ಪೊರ್ತುಗ್ಲ ಎಂಕಲ್ನ ತೋಡು ನೀರಿತ್ತನು ಕಾನದ ಗುಂಡಿಂದ ಬಂಡ ಆತ ಹೊಸಾರ್ದ ಜಾಗ ಸರಿ. ಪ್ರತಿ ವಾಮಂಜೂರ್ದ ಜಂಕ್ಷನ್ ದಾಕುಲ ಕುಂಟಾರ್ದದು ಮೀದು ಪೋಂತಿನಕುಲು ಇತ್ತೆಂಚಿನ ಗೊತ್ತನೆ ಹೈವೇ ಮಲ್ತೇರು ಸರ್. ಹೈವೇ ಮಲ್ತದ ಯಾ ಮನ್ಪುನ ಹೈವೇ ಮಲ್ಪುನಾಗ ಮೊಕುಲು ರೋಡ್ದ ವರಿತ ಜಾಗದೆ ತೊಂದಿನಕ್ಲೆ ಪೂರ ಕೋಟಿ ಕೊರ್ತೇರು. ತಿರ್ತಿತ್ತೆ ರಾಜ ಕಾಲುವೆಗ ನೀರು ಕೊರ್ನಾಗ ಐತ ತೀರ್ಥದ ಇಲ್ಲುಂಡ ಅಂದ್ ಮನ್ಪುನ ಒಂಜಾಕುಲ್ಲ ಸಮೀಕ್ಷೆ ಮಲ್ತದೊಡೆ ಕೊರ್ಚವಲ್ಲೆ ಎಂಕ್ಲೆಗ್ ವಾಮಂಜೂರುಡು ಎಂಕಲ್ತ ಜಂಕ್ಷನ್ ಡಿ ಒಂಜಿ ತೋಡುಂಡು ರಾಜ ಕಾಲುವೆ ಎಂಕಲ್ನ ಒಂಜಿ ಟೈಮ್ ಎಂಕ್ಲೆ ಕಡತ್ ಬರ್ರೆ ಅವಂತೊಂಜಿ ಮಲ್ಲ ಬಸ ಬತ್ತುಂಡತೆ ಐಟ್ ಕಡಪೆರ ಅವಂತ ಜಾತ್ ಆಗ್ಯಲ ಎತ್ತನ ತೋಡು ಇನಿ ಆಮೇಟ್ ಈಮೇಟ್ ನಿಂಗದು ಸಪುರ ಆತನು ಸಪುರ ಆದುಂಡತೆ ಇಡೀ ಮಂಗಳ ಜ್ಯೋತಿರ್ದು ಚಕ್ಕ ಪೋಷ್ಟದ ಅರ್ಧ ಮುಟ್ಟದ ನೀರನ್ನು ರಾಜ ಕಾಲುವೆಗೆ ಕೊಡ್ತೇರು.
ಕೊರ್ದು ತಿರ್ತಿರ್ದು ಏರು ಉಲ್ಲೇರು ಎಂಚ ಉಲ್ಲೇರು ಪನ್ಪುನ ಪರಿಸ್ಥಿತಿ ಮಿತ್ತು ದಾಖಲು ತುತ್ತುಜೇರು ಮಿತ್ತು ಜಾಗ ಬಿಡ್ತಿನಕ್ಲೆ ಕೋಟಿ ಕೋಟಿ ಕೊಡ್ತೇರು ಎಂಕುಲ್ ತಿರ್ತಿರ್ದು ಬೋಲ್ಲೋಡ್ ಬೋಂಡಲ್ಲ ತೊಂದರೆ ಹೆಚ್ಚಿ ಎಂದು ಐತ ಬಗ್ಗೆ ಮೇಡಮ್ ಇರ್ದಲ್ಲ ಆಕ್ಷನ್ ಎರಡ ಪಾತ್ರೆಡು ಅದಕ್ಕೆ ಸಾಧಾರಣ ಸಂಬಂಧಪಟ್ಟಿನ ಅಧಿಕಾರಿಡ ದಾದನ ಪಾತ್ರ ಸರ್ ಎಂಚಿನ ಗೊತ್ತನೆ ಈ ನೀಲ ಉಂಡತೆ ಐತ ಇಡೆಟ್ ವಾಮಂಜೂರು ಜಂಕ್ಷನ್ ಉಂಡತೆ ಇಲ್ಲು ಮಲ್ತದ ಉಂಡತೆ ಇಲ್ಲದ ಸಪ್ಟಿಕ್ ಟಾಂಕಿ ಇಜ್ಜಂದೆ ಇಲ್ಲದ ಮಿತ್ತ ಇಲ್ಲು ಕಾಟುದು ಅಕ್ಲ ನೀರೆಲ್ಲ ರಾಜ ಕಾಲುವೆಗಿತ್ತೆ ಬುಟ್ಟಿಯರೆ ರೆಡಿ ಆತೇರು ಎಂಕುಲ್ ಮನ್ಪುನ ಎಂಚಿನ ಗೊತ್ತೇನೆ ರಾಜ ಕಾಲುವೆದ ನೀರು ಬರ್ತದೆ ಎಂಕುಲ್ ಬದುಕುನ ಪರಿಸ್ಥಿತಿ ಇಜ್ಜಿ ಇನಿ ಆತಾತ್ ಖರ್ಚು ಮಲ್ತದೆ ಇಲ್ಲು ಕಾಟುದೇ ಇರತ್ತೆ ಕೋಟಿ ಕೋಟಿದ ಬಿಲ್ಡಿಂಗ್ ಮಲ್ತದೆ ಕೋಟಿ ಕೋಟಿದ ಬಿಲ್ಡಿಂಗ್ ಮಲ್ತದಿನ ಅಕ್ಲ ನೀರು ಹಾಕಲು ವ್ಯವಸ್ಥೆ ಮಲ್ಪಡತೆ ಇಲ್ಲ ಐತೆ ಎಂಕುಲ್ ಪನ್ಪಿನ ಹಳ್ಳಿ ಎಂಕುಲ್ ಐತೆ ತಿರ್ತ ಹಳ್ಳಿ ಪ್ರದೇಶ ಅಂಡಲ್ಲ ಎಂಕುಲ್ ಇಲ್ಲು ಮಲ್ಪುನಾಗ ಎಂಕುಲ್ ಪ್ರತಿ ಒಂಜಿ ಎಲ್ಲ ಸರ್ವೆ ಮಲ್ಪೇರು ಬರ್ಪೇರು ಕಾರ್ಪೊರೇಷನ್ ಚೂರು ಹೆಚ್ಚಂಡ ಟ್ಯಾಕ್ಸ್ ಪಾಡು ಒಂದು ಅಬ್ಜೆಕ್ಷನ್ ಪಾಡುವೇರು